ಮಂಗಳೂರಿನ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಂಗಳೂರುಬ್ಲೂಮ್ ಯೋಜನೆಯ 25ನೇ ಕಾರ್ಯಕ್ರಮದ ಸಂಭ್ರಮಾಚರಣೆ ಡಿಸೆಂಬರ್ 15ರಂದು ನಗರದ ಡೊಂಗರೆಕೇರಿಯ ಶ್ರೀ ಸುಧೀಂದ್ರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ calokeshputhran ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಂಗಳೂರುಬ್ಲೂಮ್ ಯೋಜನೆಯ ಮೂಲಕ 5,000 ಹೂವಿನ ಗಿಡಗಳನ್ನು ನೆಡುವ ಮೂಲಕ 24 ವಾರಗಳ ಕಾರ್ಯಕ್ರಮಗಳು ಪೂರ್ಣಗೊಂಡಿದೆ. ಇದೀಗ 25ನೇ ಕಾರ್ಯಕ್ರಮದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದರು. ಇದು ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ ಕಳೆದ 6 ತಿಂಗಳುಗಳಿಂದ ರಸ್ತೆಯ ಡಿವೈಡರ್ ಅಲ್ಲಿ ಸಸಿ ಗಿಡಗಳನ್ನು, ಇದು ನಮ್ಮ ಊರು, ಇದು ನಮ್ಮ ಊರನ್ನು ಚಂದ ಕಾಣಿಸಲು ನಮ್ಮ ಕರ್ತವ್ಯ. ಅದರಲ್ಲಿ ಹೂಗಿಡಗಳನ್ನು ನೆಟ್ಟಿ ಸಾಧಾರಣ 5,000 ಗಿಡಗಳು ಇಷ್ಟವರೆಗೆ ನೆಟ್ಟಿದ್ದೀವಿ. ಇದು ನಿಮಗೆ ಗೊತ್ತಿರಬಹುದು, ಡೆಲ್ಲಿಯಲ್ಲಿ ಮಕ್ಕಳು ಶಾಲೆಗೆ ಹೋಗುವಾಗ ಮಾಸ್ಕ್ ಹಾಕಿಕೊಂಡು ಹೋಗುತ್ತಾರೆ. ಇಷ್ಟರವರೆಗೆ 5,000 ಗಿಡಗಳು ನೆಟ್ಟಿದೆ. ಇನ್ನೊಂದು 5ರಿಂದ 10,000 ಗಿಡಗಳವರೆಗೆ ನಾವು ನೆಡುವ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ದೇವೆ. ಈ 25 ವಾರದ ಈ ಪ್ರಾಜೆಕ್ಟ್ ನಾವು ಮಾಡಿದ್ದೇವೆ. ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ, ಜನರಿಗೆ ಇನ್ಸ್ಪೈರ್ ಮಾಡಲಿಕ್ಕೆ. ಯೋಗ ಮಾಡಿ ಪ್ರಯೋಜನ ಇಲ್ಲ, ಯೋಗ ಮಾಡಿ ಪ್ರಯೋಜನ ಇದೆ, ಆದರೆ ಆ ಉಷ್ಣ ಹವೆ, ಬ್ಯಾಡ್ ವೆದರ್ ಅದನ್ನು ಮಾಡಿದ್ರೆ, ಈಗ ನಾವು ಇಲ್ಲಿ ನೆರೆ ಬಂದ್ರೆ ಇನ್ನೊಂದು ನಾವು ಸೇಫ್ ಜಾಗ ಹೋಗಿದೆ. ಹಾಗೆ ಈ ಹವೆಗಳು ಉಂಟಲ್ಲ, ಎಲ್ಲಿ ಸೇಫ್ ಜಾಗವಿದೆ ಅಲ್ಲಿ ಹೋಗ್ತಾರೆ, ಇಲ್ಲಿ ಕೂಡ ಬರ್ಬೋದು. ಈ ಸಂದರ್ಭ ಗಿರಿಜಾ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು.